ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಕಸವನ್ನು ಎಸೆದ್ರೆ ಕ್ರಿಮಿನಲ್ ಮೊಕದ್ದಮೆ ಎದುರಿಸಬೇಕಾಗುತ್ತದೆ. ನಂದಿಗುಡ್ಡೆ ಸ್ಮಶಾನದ ರಸ್ತೆಯ ಬಳಿ ಇತ್ತೀಚೆಗೆ ಬೈಕ್ನಲ್ಲಿ ಬಂದು ಕಸ ಎಸೆದ 3 ಅಪರಿಚಿತ ವಾಹನ ಸವಾರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆಂದು ಮಂಗಳೂರು ಪೊಲೀಸ್ ದಕ್ಷಿಣ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ನಗರದಲ್ಲಿ ಕಸ ಎಸೆಯುವವರ ಕಣ್ಗಾವಲಿಗಾಗಿ ಈಗಾಗಲೇ ಸೋಲಾರ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ತ್ಯಾಜ್ಯ ಎಸೆಯುವವರ ಮುಖಚಹರೆ ವಾಹನಗಳ ನಂಬರ್ ಆಧಾರದಲ್ಲಿ ದಾಖಲಾಗಿದೆ. ಇದರ ಆಧಾರದ ಮೇರೆಗೆ ಪ್ರಕರಣ ದಾಖಲನ್ನು ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದು ಅನೇಕ ಪ್ರದೇಶಗಳು ಈಗ ಬ್ಲ್ಯಾಕ್ ಸ್ಪಾಟ್ಗಳಾಗಿ ಪರಿವರ್ತನೆಯಾಗಿವೆ. ಆದ್ದರಿಂದ ನಗರದ ಸೌಂದರ್ಯವನ್ನು ಉಳಿಸುವಂತ ನಿಟ್ಟಿನಲ್ಲಿ ಸ್ಥಳಾಂತರಿಸಬಲ್ಲ ಸೋಲಾರ್ ಸಿಸಿ ಅಳವಡಿಸಿ ಅದರ ಆಧಾರದ ಮೇರೆಗೆ ಕಸ ಎಸೆದವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಾಗಿದೆ.